ಕನ್ನಡ ನಾಡಿನ ಶ್ರೀಮಂತಿಕೆಯನ್ನು ಪ್ರತಿಬಿಂಬಿಸುವ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರು ಅತ್ಯಂತ ಎತ್ತರದಲ್ಲಿ ಗುರುತಿಸುವ ಪೂಜಿಸಲ್ಪಡುವ ಸ್ಥಾನಮಾನಕ್ಕೆ ಭಾಜನರಾಗಿರುತ್ತಾರೆ. ಇವರ ಜನ್ಮದಿನಾಚರಣೆಯನ್ನು ಸರಕಾರ ಮಾಡಿದರೂ ಮುಂದಿನ ಪೀಳಿಗೆಗೆ ಅವರ ಸಂಪೂರ್ಣ ವಿವರ ನೀಡುವ ನಿಟ್ಟಿನಲ್ಲಿ ಕೆಂಪೇಗೌಡರ ವಿಚಾರವನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸುವ ಕಾರ್ಯವಾಗಬೇಕು ಎಂದು ನೆಲ್ಯಾಡಿ ಸೇಂಟ್ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಚೇತನ್ ಆನೆಗುಂಡಿ ಹೇಳಿದರು. ಅವರು ಕಡಪ ಒಕ್ಕಲಿಗ ಗೌಡ ಸಮುದಾಯ ಭವನದಲ್ಲಿ ಕಡಪ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಶ್ರಯದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆಯಲ್ಲಿ ಪ್ರಧಾನ ಭಾಷಣವನ್ನ ಮಾಡಿದರು. ವಿಜಯನಗರ ಅರಸರ ಆಡಳಿತದಲ್ಲಿ ಪಾಳೆಗಾರನಾಗಿ ಭಾರತದ 3ನೇ ಅತಿದೊಡ್ಡ ನಗರ ಬೆಂಗಳೂರು ನಿರ್ಮಾಣ ಮಾಡಿರುವುದು ಕೆಂಪೇಗೌಡರ ಒಂದು ಅದ್ಭುತ ಕಲ್ಪನೆಯಾಗಿದೆ. ಅವರ ರಾಜನೀತಿ ಹಾಗೂ ದೂರದೃಷ್ಟಿಯಿಂದ ಬೆಂಗಳೂರು ಎಂಬ ಸುಂದರ ನಗರ ನಿರ್ಮಿಸಿ ಇಡೀ ದೇಶಕ್ಕೆ ಶ್ರೇಷ್ಠವಾದ ಇತಿಹಾಸ ನಿರ್ಮಾಣವನ್ನ ಮಾಡಿಕೊಟ್ಟಿದ್ದಾರೆ. ಇಂತಹ ಆದರ್ಶಮಯವಾದ ಇತಿಹಾಸ ನಮ್ಮ ಸ್ಮೃತಿ ಪಟಲದಲ್ಲಿ ಯಾವತ್ತೂ ಉಳಿಯುವಂತಾಗಬೇಕು ಎಂದು ಹೇಳಿದರು. ರೋಮಾಂಚನಗೊಂಡದ್ದು ಯಾಕೆ ಅಂತಂದ್ರೆ ಸರ್ಕಾರಿ ಶಾಲೆಯ ಮಕ್ಕಳು ಬಹಳ ಚೆನ್ನಾಗಿ ಅದನ್ನು ಪ್ರಸ್ತುತಪಡಿಸಿದರು. ಹಾಗಾಗಿ ವಿದ್ಯಾರ್ಥಿಗಳಿಗೆ ನನ್ನ ಮೊದಲನೇ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕನ್ನಡ ನಾಡು ಅಂತಂದ್ರೆ ಆ ನಾಡಿನ ಜೀವಾಳ, ಆ ನಾಡಿನ ಅಸ್ಮಿತೆ, ಅದು ರಾಷ್ಟ್ರಕವಿ ಕುವೆಂಪು ಅವರ 2 ಹಾಡುಗಳನ್ನು ಚೆನ್ನಾಗಿ ಹಾಡಿದ್ದಾರೆ. ಕನ್ನಡ ನಾಡಿನ ಇಡೀ ಒಂದು ಮಹತ್ವ ನಿಂತಿರುವಂಥದ್ದು, ಅದರ ಶ್ರೇಷ್ಠತೆ ನಿಂತಿರುವಂಥದ್ದು ಅದು ರಾಜಧಾನಿ ಬೆಂಗಳೂರಿನ ಮೂಲಕ. ಕಡಬ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷ ಕಡಬ ತಹಶೀಲ್ದಾರ್ ಪ್ರಭಾಕರ್ ಕಚೂರೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಡಬ ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ಸುರೇಶ್ ಗೌಡ ಬೈಲು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕೆಂಪೇಗೌಡರಿಗೆ ನಾಡು ಕಟ್ಟುವ ಸುಂದರ ಕನಸುಗಳಿದ್ದವು. ಅವರು ಅವುಗಳನ್ನು ಸಾಕಾರಗೊಳಿಸಿ ನಾಡಿಗೆ ಬಹುದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ ಎಂದರು. ಒಂದೊಂದು ಪೇಟೆ ಕಟ್ಟಿಕೊಂಡು ಬಂದಿದ್ರು. ಆ ಪೇಟೆಗಳನ್ನು ಕಟ್ಟುವ ಮುಂಚೆ ಅದರ ಬಗ್ಗೆ ಒಂದಷ್ಟು ಸಂಶೋಧನೆಗಳಾಗಬೇಕು. ಯಾವ ರೀತಿ ಅಕ್ಕಸಾಲಿಗೆ ಚಿನ್ನವನ್ನು ತಯಾರಿಸಬೇಕು, ಯಾವ ರೀತಿ ಕುಂಬಾರ ಮಡಿಕೆಯನ್ನು ಮಾಡಬೇಕು, ಎಲ್ಲ ದೃಷ್ಟಿಯಲ್ಲಿ ಸಂಶೋಧನೆಯನ್ನು ಮಾಡುವಂತ 5 ಗೋಪುರಗಳನ್ನು ಕಟ್ಟಿದ್ರು. ಇದು ದೊಡ್ಡ ಕನಸು. ಬಹುಶಃ ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಮಾರ್ಟ್ ಸಿಟಿ ಅಂತ ಬಂದಿದೆ. ಈಗ ಸ್ಮಾರ್ಟ್ ಸಿಟಿಯನ್ನು ಅಂದಿನ 1510ನೇ ಇಸವಿಯಲ್ಲಿ ಕಂಡಂತ ಕನಸು ಕೆಂಪೇಗೌಡರ ಕನಸು. ಈ ಮಾತು ಯಾಕಂದ್ರೆ ಸರ್ಕಾರ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇದೆ. ಆದರೆ ಒಂದಷ್ಟು ಈ ಸಂದರ್ಭದಲ್ಲಿ ಜಿಲ್ಲಾ ಪರಿಷತ್ನ ಮಾಜಿ ಸದಸ್ಯ ಸೈಯದ್ ಮೀರಾ ಸಾಹಿಬ್, ಕಡಬ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಜನಾರ್ದನಗೌಡ ಪಣೆಮಜಲು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಆಶಾ ತಿಮ್ಮಪ್ಪಗೌಡ, ಕಡಬ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಶ್ರಫ್ ಶೇಡಿಗುಂಡಿ ಮೊದಲಾದವರು ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ.